ಮುಂದಿನ ಪಂದ್ಯಕ್ಕಾಗಿ ಟಾಸ್ ಆಡಬೇಕು. ಸರ್ವೇಶ್ವರ ಮಲ್ಪೆ ದಯವಿಟ್ಟು ಎರಡು ತಂಡದ ನಾಯಕರು ಸರ್ವೇಶ್ವರ ಮಲ್ಪೆ ಎರಡು ತಂಡದ ನಾಯಕರು ಮುಂದಿನ ಪಂದ್ಯದ ಟಾಸ್ಗಾಗಿ ಬನ್ನಿ. ಉಡುಪಿ ಫ್ರೆಂಡ್ಸ್ 3 ಮ್ಯಾಂಗೋ ಸ್ಟ್ರೈಕರ್ಸ್ 1 ಸರ್ವೇಸ್ ಗುಡ್ ಶಾಟ್ 1 ವೆಚ್ಚದೊಂದಿಗೆ 2-3 ಗುಡ್ ಶಾಟ್ 4-2 4-2 ಫ್ರೆಂಡ್ಸ್ ಉಡುಪಿ 2ರಲ್ಲಿ ಮ್ಯಾಂಗೋ ಸ್ಟ್ರೈಕರ್ಸ್. ಕ್ರಿಕೆಟ್ನ ಖ್ಯಾತ ಆಟಗಾರ ಯೋಗೇಶ್ ಕೊಂಡಾಡಿದ್ದಾರೆ. ಇವರು 4 ಪದಕ ವೀಕ್ಷಣೆಯಲ್ಲಿದ್ದಾರೆ. ಅವರಿಗೆ ಸ್ವಾಗತ ಬಯಸ್ತಾ ಇದ್ದಾರೆ. ಬಹಳಷ್ಟು ಸಮಾಲೋಚನೆಯಿಂದ ಅವರ ಗೆಳೆಯರ ಜೊತೆ ನಡೆಸ್ತಾ ಇದ್ದಾರೆ. 5-2 ಅವರ ಜೊತೆಗಾಗಿ ಜೆಪಿ ಎಲ್ಲರೂ ಕೂಡ ಪಂದ್ಯ ವೀಕ್ಷಣೆಯಲ್ಲಿ ಅವರಿಗೆ ಸ್ವಾಗತ ಬಯಸ್ತಾ ಇದ್ದಾರೆ. 3-5 ಸರ್ವಿಸ್ ಗುಡ್ ಬಾಲ್ 4-5 ಸರ್ ಗುಡ್ ಶಾಟ್ ಕರುಪಂಚ ಮೇಲೆ ನಡುವೆ ಪ್ರಹಾರ 5-5 ಸಮಬಲ. ಚೆಂಡು 6-5 ದಯವಿಟ್ಟು ಎರಡು ತಂಡದ ನಾಯಕರು ಗಮನಿಸಬೇಕು. ಎಸ್ಡಿಪಿಎಫ್ ಸರ್ವೇಶ್ವರ ಮಲ್ಪೆ ಎರಡು ತಂಡದ ನಾಯಕರು ಕೊಡ್ತದೆ. ದಯವಿಟ್ಟು ಒಂದು ವೇಳೆ ತಡ ಖಂಡಿತವಾಗಿ ಸಂಘಟನೆ ತೀರ್ಮಾನಕ್ಕೆ ನಾವು ಗುರಿಯಾಗಬೇಕಾಗುತ್ತದೆ. ಯಾಕಂತ ಹೇಳಿದ್ರೆ 35 ತಂಡಗಳು ಪಂದ್ಯದಲ್ಲಿ ಭಾಗವಹಿಸ್ತಾರೆ. ನಮಗೆ ಸಾಯಂಕಾಲ 6 ಗಂಟೆಗೆ ನಮ್ಮನ್ನು ಸಹಕರಿಸಬೇಕು. ತಪ್ಪಿನಲ್ಲಿ ಸಂಘಟನೆಗಳಿಗೆ ಗುರಿಯಾಗಬೇಕಾಗುತ್ತದೆ. 7-6 ಉಡುಪಿ ವಿಘ್ನೇಶ್ ಗುಡ್ ಶಾಟ್ 8-6 ಅದೃಷ್ಟದ ಅಂಗ ಹೆಚ್ಚಳ ಶಶಿರಣ್ಣ ಪ್ರತಿ ಪಂದ್ಯದಲ್ಲಿ ಕೂಡ 8 ಅಂಕಗಳ ಬಳಿಕ ಕೋರ್ಟ್ ಚೇಂಜ್ ಇರುತ್ತದೆ. ಹೆಂಗುಲ ಫೋರ್ಸ್ ರಿಜಿಸ್ಟರ್ ಈಗ ಅಂಡರ್ 19 ಗ್ರಾಮೀಣ ವಾಲಿಬಾಲ್ ಪಂದ್ಯ ಸಾಗುತ್ತಾರೆ. ಕೋರ್ಟ್ ಇವರು ಮೈದಾನದಲ್ಲಿ ಬಹಳಷ್ಟು ಯಶಸ್ವಿಯಾದ ಪಂದ್ಯ ಈ ಹಿಂದೆ ಕೂಡ ಎರಡು ಬಾರಿ ಡಿಗ್ರಿ ಕಾಲೇಜು ಹೊರಗಿನ ವಾಲಿಬಾಲ್ ಪಂದ್ಯಾಟವನ್ನು ನಡೆಸಿದ ಸಂಸ್ಥೆ ಕೂಡ ಬಹಳಷ್ಟು ವಾಲಿಬಾಲ್ ಪಂದ್ಯಾಟವನ್ನು ಕಳೆದ 3-4 ವರ್ಷಗಳಲ್ಲಿ ನಡೆಸ್ತಾ ಇದ್ದಾರೆ. ಗುಡ್ ರಿಸೀವ್ ಗುಡ್ ಶಾಟ್
ಟಚ್ ಔಟ್ ಮಾಡ್ತಾರೆ ಮ್ಯಾಂಗೋಸ್ ಬೈಕ್ 7-8 ನತೇಶ್ ಗುಡ್ ಸಾಫ್ 8 ಸಮಬಲ ಲತೆ ಸರ್ವ ಮ್ಯಾಂಗೋಸ್ ಬೈಕ್ ಗುಡ್ ಸಾಫ್ ಗುಡ್ ಸೇವ್ 8 each. ಗುಡ್ ಶಾಟ್ 9-8. 9-8 ಲಕ್ಷ ಫ್ರಂಟ್ ಸೂಟ್ ಹೊಂದಿದ ವಿರೋಧವಾಗಿ ಮ್ಯಾಂಗೋಸ್ ಬೈಕ್ 9-8 ಸರ್ವಿಸ್ ಮ್ಯಾಂಗೋಸ್ ಬೈಕ್ Ten each. ಉಂಟು 4 ಪಾಯಿಂಟ್ ಉಂಟು ಬತ್ತ ಯೋಗೀಶ್ ಕೊಂಡಾಡಿ ಅವರು ಮತ್ತೆ ಪಂದ್ಯದಲ್ಲಿ ವೀಕ್ಷಣೆ ಅವರಿಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ ಬಯಸ್ತಾರೆ. ಮುಂದಿನ ಪಂದ್ಯಕ್ಕಾಗಿ ತುಮಕೂರು ಅದೇ ರೀತಿ ಸರ್ವೇಶ್ವರ ನಾಯಕರು ಗಮನಿಸಬೇಕು. ತಮಗೆ ಮನೆಯಾಗರೆ ದಯವಿಟ್ಟು ಲೇಟ್ ಮಾಡಬೇಡಿ. ಒಂದು ವೇಳೆ ತಪ್ಪಿದಲ್ಲಿ ಸಂಘಟಕರ ತೀರ್ಮಾನಕ್ಕೆ ಗುರಿ 35 ತಂಡಗಳು ಪಂದ್ಯದಲ್ಲಿ ಭಾಗವಹಿಸುತ್ತಾರೆ. ಆ ನೆಲೆಯಲ್ಲಿ ನಮ್ಮೊಂದಿಗೆ ಸಹಕರಿಸುವುದಕ್ಕೆ ಸರ್ವೇಶ್ವರ ಮಾತೆ ವರ್ಸಸ್ ಎಸ್ಡಿಪಿಎಂ ತುಮಕೂರು 13-11 ಮತ್ತೆ ಸರ್ವೇಶ್ವರ ಮತ್ತು ಎಸ್ಡಿಎಫ್ ಸರ್ವೇಶ್ವರ ರೆಡಿ ಎಸ್ಡಿಎಫ್ ತುಮಕೂರು ನಾಯಕರು ಗಮನಿಸಬೇಕು. ಈ ಪಂದ್ಯದ ತಕ್ಷಣ ರೆಡಿ ಅನ್ನೋದಾಗಿ ಕೇಳಿಕೊಳ್ತಾರೆ. ಲಾಸ್ಟ್ ಕೊನೆಯ ಬೇಡಿಕೆ ಆ ನಿಟ್ಟಿನಲ್ಲಿ ಈ ಪಂದ್ಯದಲ್ಲಿ ಸಾಧಿಸಿದ ಮ್ಯಾಂಗೋಸ್ ಬೈಕ್ ಅಭಿನಂದನೆ ಕೂಡ ಸಲ್ಲಿಸುತ್ತಾರೆ. ಎಸ್ಡಿಪಿಎಂ ಸರ್ವೇಶ್ವರ ತಕ್ಷಣ